ಭಟ್ಕಳ ತಾಲೂಕಿನ ಅಂಗನವಾಡಿ ನೌಕರರ ಸಂಘದಿಂದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಏಕಕಾಲದಲ್ಲಿ ರಜಾ ಮಂಜೂರು ಮಾಡಬೇಕೆಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಶಿಶು ಅಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಸಿಡಿಪಿಒ ಸುಶೀಲ್ ಮೊಗವೀರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಿಐಟಿಯು ಸಂಯೋಜಿತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಭಾಷ ಗೋಪಿಕರ್ ಮಾತನಾಡಿ, ಅಂಗನವಾಡಿ ನೌಕರರಿಗೆ ಸರಿಯಾದ ಸೌಲಭ್ಯವಿಲ್ಲ, ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಎಂದು ಹೇಳಿದರು. ಜಿಲ್ಲಾಧಿಕಾರಿಗಳು ಈ ರೀತಿ ನಾವು ಖಂಡಿಸ್ತೇವೆ. ಈ ರೀತಿ ಒಂದು ಬಡ ಅಂಗನವಾಡಿ ನೌಕರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿ ಅಂತ ಹಿರಿಯ ಅಧಿಕಾರಿಗಳು ಈ ರೀತಿ ದೌರ್ಜನ್ಯ ನಡೆಸೋದನ್ನು ನಾವು ಖಂಡಿಸ್ತೇವೆ. ಈ ರೀತಿ ಆಗಬಾರ್ದು. ಮಾನ್ಯ ಜಡಿಪರ್ ಮುಖಾಂತರ ಅಂತ ವಿಚಾರದಲ್ಲಿ ಅವರ ಗಮನಕ್ಕೆ ತಂದು ಅದನ್ನ ಆ ಸಮಸ್ಯೆ ಪರಿಹಾರ, ಯಾಕಂದ್ರೆ ಅಕ್ಕಿ ಸಂಬಳ ಇಲ್ಲದೆ ಇರೋದು, ಕಳಪೆ ಆಹಾರ ಬರೋದ್ರಲ್ಲಿ ನಾವು ಜವಾಬ್ದಾರಿ ಅಲ್ಲ, ಅಂಗನವಾಡಿ ಕಾರ್ಯಕರ್ತರ ಜವಾಬ್ದಾರಿ ಅಲ್ಲ. ಹಾಗೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೇವೆ. ಈ ರೀತಿ ಕೇಂದ್ರಗಳಿಗೆ ಭೇಟಿ ಕೊಡುವಾಗ ಮಾನ್ಯ ಜಡಿಪಿ ಅಂತ ಸಂಬಂಧಪಟ್ಟ ಮೇಲ್ವಿಚಾರಕರು ಇದ್ದು ಅವ್ರು ಕೊಟ್ಟರೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಈ ಸಂದರ್ಭದಲ್ಲಿ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಪುಷ್ಪಾವತಿ ನಾಯ್ಕ್ ಮೊದಲಾದವರು ಹಾಜರಿದ್ದರು.